ಸೋಲ್ಮೇಲು ನಮ್ಮ ಕುಳ್ಳದ ಮಾತಾ ವೀಕ್ಷಕ ಬಾಂಧವರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತ ದೇಶ ಪ್ರಜಾಪ್ರಭುತ್ವದ ಅಪ್ಪೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂತಿರು. ದೇಶದ ರಾಜಧಾನಿ ಡಿಲ್ಲಿದ ಕೆಂಪುಕೋಟೆಡ್ ನಮ್ಮ ಸ್ವಾತಂತ್ರ್ಯದ ದೇಶಡು ಸ್ವಾತಂತ್ರ್ಯ ಪೋರಾಟದ ಸೂ ಅಮರ ಸುಳ್ಳ್ಯಾಡ್ದು ಲಕ್ಕದು ಜಿಲ್ಲೆದ ಮೂಲೆ ಮೂಲೆಡ್ ಪತ್ತಂಡು 1837 ಜಿಲ್ಲೆದ ಪಾಕ ಜನ ತ್ಯಾಗ ಮಲ್ತದು ಬಲಿದಾನ ಮಲ್ತದು ಇருந்து ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತಿರು. ಕುಳ್ಳದ ನೆಹರು ಮೈದಾನೋಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲಿಟ್ಟು ಅಮೃತ ಮಹೋತ್ಸವ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರು ಸಂದೇಶ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲಿಟ್ಟು ಕುಡ್ಲದ ನೆಹರು ಮೈದಾನಡು ಸೋಮವಾರ 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಲ್ಲ ಉಚ್ಚಯದ ಗೌಜಿ ನೀಲೆ ಉರ್ದಿತ್ತು. ಕನ್ನಡ ಬೊಕ್ಕ ಸಂಸ್ಕೃತಿ ಇಂಧನ ಮಂತ್ರಿ ಅಂಚನೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದು ಪುನಃ ವಿ ಸುನೀಲ್ ಕುಮಾರ್ ರಾಷ್ಟ್ರ ಬಾವುಟೇರಾದ ಸಂದೇಶ ಕೊರಿಯರು. ಒಂಜಿ ದಿನತ ಪೊರಂಬಾಟೊಡ್ದು ನಂಕ್ ಸ್ವಾತಂತ್ರ್ಯ ಬೈದನತ್ತು ಕ್ರಾಂತಿಕಾರ್ಲೆನ ಭಾರಿ ಪೊರಂಬಾಟೊಡ್ದು ಬೊಕ್ಕ ನಂಕ್ ಸ್ವಾತಂತ್ರ್ಯ ತಿಗದಂಡು. ದೇಶಡು ಸ್ವಾತಂತ್ರ್ಯ ಪೊರಂಬಾಟದ ಸೂ ಅಮರ ಸುಳ್ಳ್ಯಡ್ದು ಶುರುವಾದು ದಕ್ಷಿಣ ಕನ್ನಡ ಜಿಲ್ಲೆದ ಮೂಲೆ ಮೂಲೆಡ್ಲ ಪತ್ತದಂಡು. 1837 ಪೊರಂಬಾಟುಡು ಜಿಲ್ಲೆದ ಪಾಕಜನ ತ್ಯಾಗ ಮಲ್ತದ ಬಲಿದಾನ ಆತೇರು. ಅಕ್ಲಿನ ಮಾತ ನಮ ನೆನೆಪೊಡಾಪುಂಡು. ಆಜಾದಿಕ ಅಮೃತೋತ್ಸವದ ದೇಶದೋರ್ಮೆಡು ನಡತಂಡ ಕರೆನ 4 ತಿಂಗಳುಡ್ದು ಅಮೃತ ಭಾರತಿಗೆ ಕನ್ನಡದ ಆರತಿ ಪನ್ಪನ ವಿಶೇಷ ಕಾರ್ಯಕ್ರಮ ಮಲ್ತದಾಂದು ಮಂತ್ರಿ ವಿ ಸುನೀಲ್ ಕುಮಾರ್ ಪಂಡೇರು. ಸರ್ಕಾರದ ಬೊಕ್ಕ ಅರೆನ ಇಲಾಖೆಡ್ದು ಕೈಕೊಂಡ ತರಾವರಿ ಯೋಜನೆಲೇನು ಮಂತ್ರಿ ರೀ ಪೊರ್ತುಡು ಪ್ರಸ್ತಾಪ ಮಲ್ತೇರು. ಶಾಸಕರು ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಮೇಯರ್ ಸುಮಂಗಲ ರಾವ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಜಿಲ್ಲಾ ಎಸ್ಪಿ ಋಷಿಕೇಶ್ ಸೋನಾವಾಣೆ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಪಾಲ್ದೆ ತೊಂಡೇರು. ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಪೊಲೀಸ್ ಪಟ್ಲಮು, ರಿಸರ್ವ್ ಬೊಕ್ಕ ಸಂಚಾರಿ ಪೊಲೀಸ್ ದಳ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ಅಬಕಾರಿ ತುರ್ತು ಸೇವೆದ ಎಣ್ಮ ಪಟ್ಲಮದಕ್ಲು, ಮೂಜಿ ಎನ್ಸಿಸಿ ವಿಭಾಗದಕ್ಲು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬೊಕ್ಕ ಎನ್ಸಿಪಿ ಇಂಚ ಐನ್ ಪಟ್ಲಂ ಬೊಕ್ಕ ಪೊಲೀಸ್ ವಾದ್ಯವೃಂದ ಪಥ ಸಂಚಲನಡು ಪಾಲ್ದೆ ತೊಂಡ. ಶಾಲೆ ಕಾಲೇಜ್ ಜೋಕ್ಲಿಡ್ದು ದೇಶಭಕ್ತಿ ಪದ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಬೆಂಗಳೂರು ನಗರ ಮಹಿಳಾ ಪೊಲೀಸ್, ಕರ್ನಾಟಕ ರಾಜ್ಯ ಇವರಿಂದ ಗೌರವ ವಂದನೆ. ಜಿಲ್ಲಾ ಪೊಲೀಸರದ್ದು ತಂಡದ ನಾಯಕರಾಗಿರುವ PS ರಬಕವಿ, ಮೀಸಲು ಉಪನಿರೀಕ್ಷಕರು DAR ದಕ್ಷಿಣ ಕನ್ನಡ ಇವರು ವಂದನೆ ಸಲ್ಲಿಸಿದ್ದಾರೆ. ಮಂಗಳೂರು ನಗರ ನಾಗರಿಕ ಪೊಲೀಸ್ ತಂಡದ ಪ್ಲಾಟೂನ್ ಕಮಾಂಡರ್ ನಾನಾ ನೇತೃತ್ವ ವಹಿಸಿರುವ ಪ್ರಕಾಶ್ ಬಂತಿ ವಿ ಮೀಸಲು ಉಪನಿರೀಕ್ಷಕರು ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ಪರೇಡ್ನ 2ನೇ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರದ್ದು ತಂಡದ ನಾಯಕ ಗೌರವ ವಂದನೆ ಸಲ್ಲಿಸುತ್ತಿರುವ ತಂಡ ಮಂಗಳೂರು ನಗರ ನಾಗರಿಕ ಪೊಲೀಸರದ್ದು ನೇತೃತ್ವ ವಹಿಸಿದ್ದಾರೆ ನಾಗರಾಜ್ ಪೊಲೀಸ್ ಉಪನಿರೀಕ್ಷಕರು ಉತ್ತರ ಠಾಣೆ. ತಂಡದ ಫೈಜುನ್ನೀಸಾ ಮಹಿಳಾ ಉಪನಿರೀಕ್ಷಕರು ಮಂಗಳೂರು ನಗರ ಇವರು ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ್ದಾರೆ. ಜಿಲ್ಲೆಯ ಆಂತರಿಕ ಭದ್ರತೆಯಲ್ಲಿ ಕೈ ಜೋಡಿಸುವ ಗೃಹ ರಕ್ಷಕ ದಳ ಇದರ ತಂಡದ ಮುಂಚೂಣಿಯವರು ನಾಯಕ್ ರಮೇಶ್. ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನ ಗೊಳಿಸುವಂತ ದೊಡ್ಡ ಪ್ರಯತ್ನದ ಹೋರಾಟ ಈ ನೆಲದಲ್ಲಿ ಆಗಿತ್ತು ಅನ್ನೋದನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ಅವತ್ತಿನಿಂದ ಆರಂಭ ಆಗಿರುವಂತಹ ಸ್ವಾತಂತ್ರ್ಯದ ಹೋರಾಟಗಳು ಬೇರೆ ಬೇರೆ ಮಜಲುಗಳನ್ನು ತೆಗೆದುಕೊಳ್ತಾ ಗ್ರಾಮಗಳನ್ನ ವಿಸ್ತರಿಸುವುದನ್ನು ಇತಿಹಾಸಗಳು ಹೇಳುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕವು ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನ ನಾಡಿನ ಜನತೆ ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುವಂತ ಕಾಲಘಟ್ಟ ಇದು. ಈ ಎಲ್ಲ ಹೋರಾಟದ ಕಾರಣಕ್ಕೆ ಇವತ್ತು ನಮಗೆ ಅತ್ಯಂತ ನೆಮ್ಮದಿಯ ದಿನಗಳನ್ನ, ಸಂತೋಷದ ಕ್ಷಣಗಳನ್ನು ಕಳೀತಾ ಇದ್ದಾವೆ. ಹರ್ ಘರ್ ತಿರಂಗಾ ಯೋಜನೆ ಅಡಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ 5 ಲಕ್ಷ ಧ್ವಜಗಳನ್ನು ಮನೆ ಮನೆಗೆ ಹಾಕೋದ್ರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವಂತ, ದೇಶಾಭಿಮಾನವನ್ನ ತಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂತ ಪ್ರಕಟೀಕರಣದ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೊರಂಬಾಟೋಡು ಇತ್ತಿನ ಕ್ರಿನ ಆದರ್ಶ ನಮ್ಮಡ ಸೇರ್ಸವಂಡ ಅಕ್ಲಿನ ಪುಣೆಪಾಟಿಗೆ ಸಾರ್ಥಕ ಅಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಬ್ದುಲ್ ನಜೀರ್ ಪಂತೀರ್. ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆನ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರ ಬಾವುಟೇರಾದ 6 ಸಂದೇಶ ಕೊರಿಯರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಆಚರಣೆ ಮಲ್ತಿತ್ತೇರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಬ್ದುಲ್ ನಜೀರ್ ಮಲ್ಲಬಿನ್ನಿರಾದ ಪಾಲ್ದೆ ತಂದು ರಾಷ್ಟ್ರ ಬಾವುಟ ಏರಾದು ಸ್ವಾತಂತ್ರ್ಯ ದಿನದ ಸಂದೇಶ ಕೊರಿಯರು. ಭಾರತ ತರಾವರಿ ಭಾಷೆ, ಸಂಸ್ಕೃತಿ, ಧರ್ಮ ಇತ್ತಿನ ದೇಶ, ತರಾವರಿ ನಮೂನೆ ಆಂಡಲ ಒಗ್ಗಟ್ಟು ಸಾರ್ದನ ಸಾರೊಂದುಪ್ಪುನ ದೇಶ. ಸ್ವಾತಂತ್ರ್ಯ ಪೊರಂಬಾಟೋಡು ಇತ್ತಿನಕ್ಲಿನ ಆದರ್ಶ ನಮ್ಮಡ ಸೇರ್ಸಾವಂಡ ಅಕ್ಲಿನ ಪುಣೆಪಾಟಿಗೆ ಸಾರ್ಥಕ ಅಂದ್ ಅಬ್ದುಲ್ ನಜೀರ್ ಪಂಡೇರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಗುರುಕಾರ್ಮೆ ವಹಿಸಿದಿತ್ತೇರು. ಎನ್ಸಿಸಿ
ವಿದ್ಯಾರ್ಥಿಗಳಿರ್ದು ಮರ್ಯಾದೆ ವಂದನೆ ನಡತಡು. ವಿದ್ಯಾರ್ಥಿಗಳಿರ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಡು. ಪ್ರತಿಯೊಬ್ಬ ನಾಗರಿಕನು ಉತ್ತಮ ಆಡಳಿತದಲ್ಲಿ ಭಾಗವಹಿಸಿ ಚುನಾವಣೆಯ ಸಂದರ್ಭದಲ್ಲಿ ಪಾರದರ್ಶಕ ಹಾಗೂ ಸ್ವಚ್ಛವಾಗಿ ಆಡಳಿತ ನಡೆಸುವ ಪಕ್ಷವನ್ನು ಗುರುತಿಸಿ ಹಾಗೂ ಗೆಲ್ಲಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವುದರ ಮೂಲಕ ಬಡತನ ನಿರ್ಮೂಲನೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಹಾಗೂ ಅಶಕ್ತರು ಮತ್ತು ಹಿಂದುಳಿದ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯ ನಾಗರಿಕರು, ಅಂಗವಿಕಲರು, ರೈತರು ಹಾಗೂ ವಿಶೇಷವಾಗಿ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವುದರ ಮೂಲಕ ಈ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ಆಚರಣೆಗೆ ಒಂದು ಅರ್ಥಪೂರ್ಣತೆಯನ್ನು ತಂದುಕೊಡಬೇಕಾದ ಅನಿವಾರ್ಯತೆ ಹಾಗೂ ಬದ್ಧತೆಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಹಾಗೂ ಮುಕ್ತವಾಗಿ ಪ್ರದರ್ಶಿಸಬೇಕಾಗಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವಲೆ ಕೊಡು ಬೆಳ್ತಂಗಡಿ ತಾಲೂಕು ಆಡಳಿತದ ನಿಲಿಟ್ಟು ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಾಡೊಂದು ಗುರುವಾಯಿನ ಕೆರೆತ ಕಿನ್ಯಮ್ಮ ಯಾನೆ ಗುಣಮತಿ ಸಭಾಭವನಡು ಸ್ವಾತಂತ್ರ್ಯ ದಿನಾಚರಣೆ ನಡಪಾಯರು. ಶಾಸಕರು ಹರೀಶ್ ಪೂಂಜಾ ದುಂಬಾಳತೆ ವಹಿಸಿದಿತ್ತೇರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವಲೆ ಕೊಡು ಬೆಳ್ತಂಗಡಿ ತಾಲೂಕು ಆಡಳಿತದ ನಿಲಿಟ್ಟು ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಪಾಡೊಂದು ಗುರುವಾಯಿನ ಕೆರೆತ ಕಿನ್ಯಮ್ಮ ಯಾನೆ ಗುಣಮತಿ ಸಭಾಭವನಡು ಸ್ವಾತಂತ್ರ್ಯ ದಿನಾಚರಣೆ ನಡಪಾಯರು. ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತಿಡು ಈ ಮಾತ ಕಾರ್ಯಕ್ರಮಗಳು நடந்தது. ತಾಲೂಕು ಆಡಳಿತ ಸೌದುಡು ರಾಷ್ಟ್ರಬಾವುಟ ಇರಾದ ಸಭಾಭವನ ಮುಟ್ಟ ಮೆರವಣಿಗೆ ನಡಪಾಯರು. ಸಭಾರೀಸುಡು ಸಾಮಾಜಿಕ ಕಾರ್ಯಕರ್ತರು ವಾಗ್ಮಿ ಪ್ರಕಾಶ್ ಮಾಲ್ಪೆ ದಿಕ್ಷುಚಿ ಭಾಷಣ ಮಲ್ತೇರು. ತಾಲೂಕುದ ಬೇತೆ ಬೇತೆ ಇಲಾಖೆಗಳನ್ನು ನಿಲಿಟ್ಟು ಸ್ವಾತಂತ್ರ್ಯದ 75ನೇ ವರ್ಷದ ನಿಂಪುಗು ಬೇತೆ ಬೇತೆ ಯೋಜನೆಡು 75 ಜನಕುಲೆಗೆ ಯೋಜನೆದ ಫಲ ಪಟ್ಟೀರು.
ಅಕ್ಕೇರಿಗೆ ರಾಷ್ಟ್ರ ಭಕ್ತಿದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿದು ಬರ್ತದೆ. ವೇದಿಕೆಗೆ ಬರಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇತ್ತು. ಆಗಸ್ಟ್ 15ರಿಂದ ಇವತ್ತಿನವರೆಗೆ ಸುಮಾರು 7-7.5 ಸಾವಿರ ಬಂಧುಗಳಿಗೆ ಸರ್ಕಾರದ ನೇರ ಯೋಜನೆಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಸುಮಾರು 2250 ಬಂಧುಗಳಿಗೆ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡುವ ಮೂಲಕ ನಿಜವಾಗಿಯೂ ದೇಶದ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ, ದೇಶದ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಜನಮಾನಸಕ್ಕೆ ಸರ್ಕಾರದ ಯೋಜನೆಗಳು ಮುಟ್ಟಿದ್ರೆ ಹೆಮ್ಮೆಯಿಂದ ಹೇಳ್ತೇನೆ, ಅದು ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಉಡುಪು ಜಿಲ್ಲಾಡಳಿತ ನಿಲಿಟ್ಟು ಆಜಾದಿ ಕಾ ಅಮೃತ್ ಮಹೋತ್ಸವ ಲೆಕ್ಕುಡು ಸ್ವಾತಂತ್ರ್ಯ ದಿನಾಚರಣೆ ಲೇಸು ಸೋಮವಾರ ಉಡುಪು ಅಜ್ಜರಕಾಡದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಗಳು ನಡೆತಂಡೆ. ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಎಸ್ ಅಂಗಾರ ರಾಷ್ಟ್ರ ಬಾವುಟ ಏರದು ಸ್ವಾತಂತ್ರ್ಯ ಸಂದೇಶ ಕೊರಿಯರು. ಉಡುಪು ಜಿಲ್ಲಾಡಳಿತ ನಿಲಿಟ್ಟು ಆಜಾದಿ ಕಾ ಅಮೃತ್ ಮಹೋತ್ಸವ ಲೆಕ್ಕುಡು ಸ್ವಾತಂತ್ರ್ಯ ದಿನಾಚರಣೆ ಲೇಸು ಸೋಮವಾರ ಉಡುಪು ಅಜ್ಜರಕಾಡದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ನಡೆತಂಡೆ. ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಎಸ್ ಅಂಗಾರ ರಾಷ್ಟ್ರ ಬಾವುಟ ಏರಾದು ಮರ್ಯಾದೆ ವಂದನೆ ತಂದು ಸ್ವಾತಂತ್ರ್ಯ ವರ್ಷದ ಅಮೃತ ಮಹೋತ್ಸವದ ಎಡ್ಡೆ ಸಂದೇಶ ಕುರಿಯರು. 100 ಮೀಟರ್ ಉದ್ದದ ಬಾವುಟ ಪತ್ತೊಂದು ಕ್ರೀಡಾಂಗಣ ಸುತ್ತು ಬತ್ತಂಡು. ಶಾಸಕರು ರಘುಪತಿ ಭಟ್, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ ಕೂರ್ಮಾರಾವ್ ಬೊಕ್ಕ ಜಿಲ್ಲಾ ಎಸ್ಪಿ ಅಂಚನೆ ಅಧಿಕಾರಿಗಳು ಪಾಲ್ದೆ ತುಂಡಿರು. ಅಂಗಾರ ಇವರು ಮಾನ್ಯ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಧ್ವಜಾರೋಹಣವನ್ನು ಗೈತಾ ಇದ್ದಾರೆ. ರಾಷ್ಟ್ರಗೀತೆ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ. ಮಾರ್ಗದರ್ಶನದಲ್ಲಿ ಈ ಪಥ ವೀಕ್ಷಣೆ ನಡೆಯುತ್ತಿದೆ. ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳಗೆ ಗೌರವವನ್ನು ನೀಡ್ತಾ ಇರುವಂಥದ್ದು. ವೀರರ ಅಚಲ ದೇಶಭಕ್ತಿ, ತ್ಯಾಗ, ಪರಿಶ್ರಮ ಬಲಿದಾನದ ಫಲವಾಗಿ ದೊರಕಿದ ಸ್ವಾತಂತ್ರ್ಯದ ದಿನವನ್ನು ಆತ್ಮನಿರ್ಭರತೆಯ ದ್ಯೋತಕವಾಗಿ ಆಚರಿಸ್ತಾ ಬಂದಿದ್ದೇವೆ. ಇಂದು ನಾವು ಆಡಳಿತದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇವೆ. ಆದರೆ ಇದರ ಹಿಂದೆ ಬಹಳ ದೀರ್ಘಕಾಲದ ಹೋರಾಟದ ಕತೆ ಇದೆ. ದೇಶದ ಸ್ವಾತಂತ್ರ್ಯವನ್ನು ಗಳಿಸಲು ಅದೆಷ್ಟೋ ನನ್ನ ಹಿರಿಯರು ಜೀವನವನ್ನು ತ್ಯಜಿಸಿ ಯೌವನದ ದಿನಗಳನ್ನು ಕಾರಾಗೃಹದಲ್ಲಿ ಕಳೆದು ಭಾರತ ಮಾತೆಗೆ ಜೈ ಎನ್ನುತ್ತಾ ಗಲ್ಲು ಶಿಕ್ಷೆಯನ್ನು ಸ್ವೀಕರಿಸಿ ಅಮರರಾಗಿದ್ದಾರೆ. ಸ್ವಾತಂತ್ರ್ಯವನ್ನು ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದ ಸತ್ಯಾಗ್ರಹಿಗಳು ಅಹಿಂಸೆಯ ಮೂಲಕ ಬ್ರಿಟಿಷರನ್ನು ಗೆದ್ದಿರುವುದು ಜಗತ್ತಿಗೆ ತೋರಿದ ಹೋರಾಟದ ಹಾದಿಯಾಗಿದೆ. ಕುಡ್ಲ ಕೊಡಿಲ್ಬೈಲ್ದ ಶಾರದಾ ವಿದ್ಯಾಲಯ ಸಂಸ್ಥೆಡು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಭಾರಿ ಉಮೇದು ಬುಕ್ಕ ಗೌಜಿಟ್ ನಡೆದಿದೆ. ಸಂಸ್ಥೆಯ ಗುರ್ಕಾರ್ಯರು ಎಂಬಿ ಪುರಾಣಿಕ್ ಗುರ್ಕಾರ್ಮೆ ವಹಿಸಿದ್ದರು. ಕುಡ್ಲ ಕೊಡಿಯಲ್ಬೈಲ್ದ ಶಾರದಾ ವಿದ್ಯಾಲಯ ಸಂಸ್ಥೆಡು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಭಾರಿ ಉಮೇದು ಬುಕ್ಕ ಗೌಜಿಟ್ ನಡೆದಿದೆ. ಕಾರ್ಯಕ್ರಮಟು ಬಿನ್ನೇರು ಪಾಲ್ದೆ ತಂದು ಪಾತಿರ್ದು ಹಿರಿಯರಿನ ತ್ಯಾಗ, ದೇಶಪ್ರೇಮ, ಬಲಿದಾನ ಒಂದೇ ನಮ್ಮ ಏಪರ ನೆಂಪು ಮಲ್ತನೋಡು ಅವು ನಮ್ಮ ಸುರೂತ ಕರ್ತವ್ಯ. ಅಹಿಂಸೆ ಬೊಕ್ಕ ಶಾಂತಿ ಸಂದೇಶನೇ ಅಕ್ಲಿಗ ಅತ್ಯಾರಾದಿತ್ತಲು ಅಕ್ಲು ಸರ್ವೇರಿಗಳ ಆದರ್ಶ ಅಂತ ಪಂಡಿರು.
ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುತ್ತೇನೆ ಎಂದು ಯುವ ಜನರಿಗೆ ಕರೆ ನೀಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ 23ನೇ ಸಣ್ಣ ವಯಸ್ಸಿನಲ್ಲಿ ತಾಯಿ ಭಾರತೀಯ ಮಾನರಕ್ಷಣೆಗಾಗಿ ನಗು ನಗುತ್ತಾ ನೇಣುಗಂಬಕ್ಕೇರಿದ ಕ್ರಾಂತಿ ಸೂರ್ಯ ಭಗತ ಸಿಂಹ ತಮ್ಮದೇ ಆದ ಒಂದು ಯುವ ಪಡೆಯನ್ನ ನಿರ್ಮಿಸಿ ಮುನ್ನಡೆಸಿ ಬ್ರಿಟಿಷರು ತನ್ನನ್ನು ಬಂಧಿಸುತ್ತಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಆ ಬಂಧನವನ್ನ ತಪ್ಪಿಸಲು ತನ್ನ ತಲೆಗೆ ತಾನೇ ಗುಂಡಿಟ್ಟು ಪ್ರಾಣತ್ಯಾಗ ಮಾಡಿದಂತಹ ಚಂದ್ರಶೇಖರ್ ಆಜಾದ್. ಶಾರದಾ ಸಮೂಹ ಬರವು ಸಂಸ್ಥೆಯ ಗುರುಕಾರ್ಯರು ಎಂಬಿ ಪುರಾಣಿಕರು ಗುರುಕಾರ್ಮೆ ವಹಿಸಿದ ಪಾತಿದ್ದು ಮಾತ್ರೆಗಳ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಎಡ್ಡೆಪ್ಪು ಬಯಕೇರು. Freedom means permission to do anything. Swecha. You don't know what the real meaning of independence. Many of us think we are free Indians, we can do anything we want. Enjoyment, recreation is our right. The Constitution has given to us. No, it is not. It is not. Today, when our esteemed speaker, I wanted him because he is a good orator. Not only a good orator, but he is a very, very simple and disciplined man. ಕರ್ನಾಟಕ ಕಲಾಶ್ರೀ ಬಿರುದು ಪಡಿತಿನ ವಿದುಷಿ ಕಮಲಾ ಭಟ್ರೆಗ್ ಮೆಚ್ಚುಗೆದ ಲೇಸು ಕುಡ್ಲದ ಪುರಭವನೋಡು நடத்தினர். ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯರು ಗುರುಕಾರ್ಮೆ ವಹಿಸಿದಿತ್ತೇರು. ಕರ್ನಾಟಕ ಕಲಾಶ್ರೀ ಬಿರುದು ಪಡೆಯಿನ ಗುರು ವಿದುಷಿ ಕಮಲಾ ಭಟ್ರೆಗ್ ಮೆಚ್ಚುಗೆದ ಲೇಸು ಕುಡ್ಲದ ಪುರಭವನೋಡು நடத்தினர். ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯರ್ನ ಗುರುಕಾರ್ಮೆಡು ಬಿನ್ನೇರ್ನ ಸೇರಿಗೆಡು ಕಮಲಾ ಭಟ್ರೆಗ್ ಸಮ್ಮಾನದ ಮರ್ಯಾದೆ ಮಂತದು ಮೆಚ್ಚುಗೆ ಸಂದಾಯಿತ ಮಲ್ತೇರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ 2020ನೇ ಸಾಲದ ಕರ್ನಾಟಕ ಕಲಾಶ್ರೀ ಬಿರುದು ಕುರಿದು ಮರ್ಯಾದೆ ಮಲ್ತನಿಗೆ ಕಮಲಾ ಭಟ್ರನ ಶಿಷ್ಯರು ಬೊಕ್ಕ ಅಭಿಮಾನಿಗಳು ಈ ಕಾರ್ಯಕ್ರಮ ಆಚರಣೆ ಮಲ್ತಿದ್ದರು. ಹರಿನಾರಾಯಣದಾಸ ಅಸ್ರಣ್ಣೀರು ಪಾತಿರ್ದು ನಾಟ್ಯ ಕ್ಷೇತ್ರಡು ಕಮಲಾ ಭಟ್ರನ ಸಾಧನೆಯನ್ನು ಪುಗಾರ್ದು ಆರೆಗೆ ಎಡ್ಡೆಪ್ಪು ಬಯಕೇರು. ಸುಂದರವಾದಂತಹ ಒಂದು ನೃತ್ಯ ಪ್ರಕಾರ ನಮ್ಮಲ್ಲಿ ಅದು ಪ್ರಧಾನವಾಗಿರತಕ್ಕಂಥ ಭರತನಾಟ್ಯ. ಆ ಭರತನಾಟ್ಯದ ಒಂದು ಆ ಪ್ರಾಕಾರದಲ್ಲಿ ತೊಡಗಿಸಿಕೊಂಡಂತಹ ಪರಮಗುರುಗಳು ಉಳ್ಳಾಲ ಮೋಹನ್ ಕುಮಾರ್ ಅವರು. ಅವರ ಶಿಷ್ಯೆಯಾಗಿ ಕಮಲಾ ಭಟ್ ಅವರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಅವರ ಆ ಒಂದು ಅಭಿನಂದನಾ ಸಮಾರಂಭದ ಆಚರಣೆ ಶುಭಕೃತ್ ಸಂವತ್ಸರದಲ್ಲಿ ಆಗಿದೆ. ಇದು ಮೊದಲು ಆಗಲಿಲ್ಲ. ಈಗಳೆಲ್ಲ ಸಂಸರ್ಗ ಪ್ಲವ ಎಲ್ಲ ವಿಪ್ಲವ ಎಲ್ಲ ಬೇಡಬೇಡದ್ದೇ ಆದಂಥದ್ದು. ಅದು ಬಿಟ್ಟು ಶುಭಕೃತ್ ಸಂವತ್ಸರದಲ್ಲಿ ಆಗಿದೆ. ಕರ್ನಾಟಕ ಬ್ಯಾಂಕ್ದ ದುಂಬುದ ಗುರುಕಾರ್ಯರು ಪೊಳಲಿ ಜಯರಾಮ್ ಭಟ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿದ್ರು. ನಾನು 25 ವರ್ಷದಲ್ಲಿ ಕಮಲಾ ಭಟ್ರವರ ಎಲ್ಲ ಕಾರ್ಯಕ್ರಮಕ್ಕೂ ಬಂದಿದ್ದೆ, ಸಭೆಯಲ್ಲೂ ಇದ್ದೆ. ಇವತ್ತು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದೆ. ನಾನು ಸ್ವಲ್ಪ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಅಂತ. ಆದರೂ ಏನೋ ದೇವರ ಚಿತ್ತ ಇತ್ತು, ನನಗೆ ಬರಲಿಕ್ಕಾಯಿತು, ನಾನು ಬಂದಿದ್ದೇನೆ. ಕಮಲಾ ಭಟ್ರವರು ನಿನ್ನೆ ಫೋನ್ ಮಾಡಿದರು, ಊರಲ್ಲಿ ಇದ್ದೀರಾ ಅಂತ. ಇದ್ದೇನೆ, ಖಂಡಿತ ಬರ್ತೇನೆ ಅಂತ ಹೇಳಿದೆ. ನಿಜವಾಗಲೂ ಪೋಷಕರ ಪರವಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು, ಅವರು ಕೊಟ್ಟ ಸೇವೆಗೆ, ನೃತ್ಯಗೆ ಕೊಟ್ಟ ಸೇವೆಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೆಚ್ಚುಗೆದ ಮರ್ಯಾದೆ ಪಡೆಯಿನ ಕಮಲಾ ಭಟ್ರ ಪಾತಿರ್ದು ಆರೆಗಾದು ಸಾರ್ಥಕಂ ಕಾರ್ಯಕ್ರಮ ದಿವೊನ್ನೆಕ್ಕು ಮೆಚ್ಚುಗೆ ತಿರಿಪಾದು ಸೊಲ್ಮೆ ಸಂದಾಯರು. ಪ್ರಥಮವಾಗಿ ಶಾರದಾಮಣಿ ಶೇಖರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಬ್ಬ ಕಲಾವಿದನಿಗೆ ಯೋಗ್ಯತೆ ಅರ್ಹತೆ ಯಾವುದಿದ್ರೂ ಈಗ ನಡೆಯುವುದಿಲ್ಲ. ಅದನ್ನು ಒಂದ ಇನ್ಫ್ಲುಯೆನ್ಸ್ ಬೇಕು, ಇಲ್ಲಾಂದರೆ ಅದನ್ನು ಸೂಚಿಸೋರು, ಒಬ್ಬರ ಹೆಸರು ಸೂಚಿಸೋರು ಬೇಕು. ಆ ಕೆಲಸವನ್ನು ಅಕಾಡೆಮಿ ಮೆಂಬರ್ ಶಾರದಾಮಣಿಯವರು ಮಾಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ವಂದನೆಗಳು. ನಾಟ್ಯಾಚಾರ್ಯರು ಗುರು ಉಳ್ಳಾಲ ಮೋಹನ್ ಕುಮಾರ್ ಪಾತಿರ್ದು ಎಡ್ಡೆಪ್ಪು ಬಯಕೇರು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಶಾರದಾ ಬರವು ಸಂಸ್ಥೆಯ ಗುರುಕಾರ್ಯರು MB ಪುರಾಣಿಕೇರು, SDM ವ್ಯವಹಾರ ಆಡಳಿತ ಕಾಲೇಜಿನ ದುಂಬುದ ನಿರ್ದೇಶಕರು ಡಾಕ್ಟರ್ ದೇವರಾಜ್, ನಾದಶ್ರೀ ಗಣೇಶ್ ರಾಜ್, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರಿ ನವನೀತ ಶೆಟ್ಟಿ ಪಾಲ್ದೆತೊಂಡಿರು. ಕಾರ್ಯಕ್ರಮ ಎದುಕೊಂಡ ಗೌರವಾಭಿನಂದನೆ ಸಮಿತಿದ ಶ್ರೀಧರ ಹೊಳ್ಳ ಬೊಕ್ಕ ಮೆಚ್ಚುಗಿದ ಭಾಷಣ ಮಲ್ತನ ವಿದುಷಿ ಪ್ರತಿಮಾ ಶ್ರೀಧರ್ ಪಾಲ್ದೆತೊಂಡಿರು.
ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆ ನೆಲೆಟ್ಟು ಕೊಡಿಯಾಲಬೈಲ್ದ ಭಗವತಿ ಕ್ಷೇತ್ರದ ಪಿದೈ ಅಂಗನಡು ಸ್ವಾತಂತ್ರ್ಯ ದಿನಾಚರಣೆ ನಡಪಾಯರು. ಶಾಸಕರು ವೇದವ್ಯಾಸ್ ಕಾಮತ್ ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಕುಡ್ಲದ ಎಕ್ಸ್ಪರ್ಟ್ ಬರವು ಸಂಸ್ಥೆ ನೆಲೆಟ್ಟು ಕೊಡಿಯಾಲಬೈಲ್ದ ಭಗವತಿ ಕ್ಷೇತ್ರದ ಪಿದೈ ಅಂಗನಡು ಸ್ವಾತಂತ್ರ್ಯ ದಿನಾಚರಣೆ ನಡಪಾಯರು. ಶಾಸಕರು ವೇದವ್ಯಾಸ್ ಕಾಮತ್ ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಎಕ್ಸ್ಪರ್ಟ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಫೌಂಡೇಶನ್ ಗುರುಕಾರ್ಯರು ನರೇಂದ್ರ ಎನ್ ನಾಯಕ್, ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಫೌಂಡೇಶನ್ ಸದಸ್ಯರು ಅಂಕುಶ್ ನಾಯಕ್, ದೀಪಿಕಾ ನಾಯಕ್, ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಪಾಲ್ದೆ ತೊಂಡೇರು. ಅಂದಿನ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮಗೆ ಭಾಗವಹಿಸಿಕೊಳ್ಳುವಂಥ ಅವಕಾಶ ಸಿಕ್ಕಿಲ್ಲ. ಆ ಸ್ವಾತಂತ್ರ್ಯದಲ್ಲಿ ನಾವು ಭಾಗಿಯಾಗಿಲ್ಲ. ಆದರೆ ಭಾಗಿಯಾದಂಥ ಹಲವು ಹಿರಿಯರಿಗೆ ಬಗ್ಗೆ ವಿಶೇಷವಾದ ಗೌರವವನ್ನು ಸಲ್ಲಿಸುವಂಥ ದಿವಸ, ಗೌರವವನ್ನು ಸಲ್ಲಿಸಬೇಕು. ಅದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪ್ರೇರಣಾ ಶಕ್ತಿ ಆಗಬೇಕು ಅಂತೇಳುವಂಥ ಉದ್ದೇಶದಿಂದಲೇ 3 ದಿವಸಗಳ ಕಾಲ ವಿಶೇಷವಾದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಹಳಷ್ಟು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಸ್ವತಂತ್ರವನ್ನು ತಂದುಕೊಟ್ಟಂಥ ಇತಿಹಾಸದ ಬಗ್ಗೆ ಬಹಳಷ್ಟು ಮಾನ್ಯರ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಇವತ್ತು ನಮಗೆ ಬಹಳ ಸಂತೋಷ ಇರಬೇಕು, ಗೌರವ ಇರಬೇಕು. ಪ್ರತಿಯೊಂದು ಜಿಲ್ಲೆಯ ಬಹಳಷ್ಟು ಹಿರಿಯರು ಸ್ವತಂತ್ರಕ್ಕಾಗಿ ತಮ್ಮನ್ನು ತಾವು ಬಲಿದಾನ ಆದಂಥ ವಿಷಯಗಳನ್ನು ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆಗಳಲ್ಲಿ ಅವರ ತ್ಯಾಗದ ಸಂಕೇತ ಇವತ್ತು ನಾವು ಬಹಳ ಯಶಸ್ವಿಯಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇದ್ದೀವಿ ಅಂತ ಹೇಳುವಂಥ ಭಾವನೆಯಲ್ಲಿ ಬರಬೇಕಾಗ್ತದೆ. ಕುಡ್ಲ ಕೊಟ್ಟಾರ ಚೌಕಿದ ಚೈತನ್ಯ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆದ ಸಂಭ್ರಮ ನಡೆಯುತ್ತದೆ. ಕೋಡಿಕಲ್ ವಾರ್ಡ್ ಕಾರ್ಪೊರೇಟರ್ ಕಿರಣ್ ಕುಮಾರ್ ಸ್ವಾತಂತ್ರ್ಯ ದಿನದ ಸಂದೇಶ ಕೊರಿಯರು. ಓರ್ವ ಪೊಲೀಸ್ ಸ್ಟೇಷನ್ ಅಧಿಕಾರಿ ಭಾರತಿ ಪಾಲ್ಗೊಂಡಿರು. ಕುಡ್ಲ ಕೊಟ್ಟಾರ ಚೌಕಿದ ಚೈತನ್ಯ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆದ ಸಂಭ್ರಮ ನಡೆಯುತ್ತದೆ. ವಿದ್ಯಾರ್ಥಿಗಳು ಮಾರ್ಗುಲಡೆ ಜಾತ ನಡಪಾಯರು. ಭಾರಿ ಮಲ್ಲ ತಿರಂಗ ಪ್ರದರ್ಶನ ಮಲ್ತಿರು. ಭಾರತ್ ಮಾತಾ ಕಿ ಘೋಷಣೆ ಭಾರಿ ಜೋರಾದಿತ್ತಂಡು. ಕೋಡಿಕಲ್ ವಾರ್ಡ್ ಕಾರ್ಪೊರೇಟರ್ ಕಿರಣ್ ಕುಮಾರ್ ಸ್ವಾತಂತ್ರ್ಯ ದಿನದ ಸಂದೇಶ ಕೊರಿಯರು. ಓರ್ವ ಪೊಲೀಸ್ ಸ್ಟೇಷನ್ ಅಧಿಕಾರಿ ಭಾರತಿ ಚೈತನ್ಯ ಪದವಿ ಪೂರ್ವ ಕಾಲೇಜ್ ಕಲ್ಪನಕ್ಲು ಕಲ್ಪಾವನಕ್ಲು ಸಂಸ್ಥದ ಆಡಳಿತ ಮಂಡಳಿದಕ್ಲು ಪಾಲ್ದೆ ತೊಂಡಿರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು 3 ದಿನಗಳ ಕಾಲ 13, 14, 15 3 ದಿವಸದಂದು ವಿಶೇಷವಾಗಿ ಎಲ್ರಿಗೂ ತಮ್ಮ ತಮ್ಮ ಮನೆಯಲ್ಲಿ ಧ್ವಜವನ್ನು ಹಾರಿಸುವಂಥ ಒಂದು ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತಂದು ಎಲ್ರಿಗೂ ಆದ ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ದೇಶದ ಎಲ್ಲ ಮನೆಗಳಲ್ಲಿ 3 ದಿವಸಗಳ ನಿರಂತರ 13, 14, 15 ಧ್ವಜಾರೋಹಣವನ್ನು ಎಲ್ಲರೂ ಮಾಡಿದ್ದಾರೆ. ಇವತ್ತು 15ನೇ ತಾರೀಕಂದು ಚೈತನ್ಯ ಟೆಕ್ನೋ ಸ್ಕೂಲ್ ಅದರ ಜೊತೆಗೆ ಚೈತನ್ಯ PUC ಕೊಟ್ಟಾರ ಚೌಕಿಯಿಂದ ಉರುವ ಠಾಣೆಯಿಂದ ಮಂಗಳೂರು ಮಹಾನಗರ ಪಾಲಿಕೆಯವರೆಗೆ ಲಾಲ್ಬಾಗ್ವರೆಗೆ ವಿಶೇಷವಾಗಿ ಎಲ್ಲ ಮಕ್ಕಳು ಮೆರವಣಿಗೆ ಮುಖೇನ ರಾಷ್ಟ್ರಧ್ವಜ ನಿಂತ್ಕೊಂಡು ತಮ್ಮ ದೇಶ ಪ್ರೇಮವನ್ನು ತೋರಿಸಿದ್ದಾರೆ. ಇಡೀ ಶಾಲೆಯ
ತಿಳಿಸುತ್ತಾ ಇಡೀನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲಾತು ಸುದ್ದಿ ಬಕ್ಕ ಮನರಂಜನೆಗ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ಮೇಲೆ